ನಾವು ಸಿದ್ದರಾಮಯ್ಯನವ್ರ ತಂಟೆಗೆ ಏನಾದರೂ ಬಂದರೆ ಇಡೀ ರಾಜ್ಯದಲ್ಲೇ ಹತ್ಕೊಂಡು ಉಳಿದೋಗ್ತದೆ. ರಾಜಕೀಯ ದುರುದ್ದೇಶ ಇಟ್ಟುಕೊಂಡು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನ ಕಾರಿಗೆ ಮೊಟ್ಟೆ ಎಸೆಯಲಾಗಿದೆ. ಹೀಗೆ ಮುಂದುವರಿದರೆ ಬಿಜೆಪಿಯವರು ಕಾರ್ಯಕ್ರಮ ಮಾಡಲು ಕೂಡ ಬಿಡೋದಿಲ್ಲ ಎಂದು ಕೆಎನ್ ರಾಜಣ್ಣ ಎಚ್ಚರಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೊಡಗು ಸಂತ್ರಸ್ತರನ್ನು ವಿಚಾರಿಸಲು ಸಿದ್ದರಾಮಯ್ಯ ಹೋಗಿದ್ರು. ಬಡವರ ನಿರಾಶ್ರಿತರ ಪರವಾಗಿ ಪರಿಶೀಲನೆಗೆ ತೆರಳಿದ್ರು. ರಾಜಕೀಯ ದುರುದ್ದೇಶ ಇಟ್ಟುಕೊಂಡು ಮಾಡಿರೋದು ಅನಾಗರಿಕರ ವರ್ತನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಹೋಗಿರೋದು ಯಾರು ಸಂತ್ರಸ್ತರಿದ್ದಾರೆ, ಬೆಳೆ ಹಾನಿ ಆಗಿದೆ, ಯಾರ್ಯಾರಿಗೆ ಏನೇನು ತೊಂದರೆಗಳಾಗಿದ್ದಾವೆ ವಿಚಾರಿಸಿ ಸರ್ಕಾರದಿಂದ ಮತ್ತೆ ಬೇರೆ ಮೂಲಗಳಿಂದ ಅವರಿಗೆ ಸಹಾಯ ಮಾಡೋದನ್ನ ಪರಿಶೀಲನೆ ಮಾಡಲಿಕ್ಕೆ ಅವರು ಹೋಗಿರ್ತಕ್ಕಂಥದ್ದು. ಅಂತಹ ಒಂದು ಬಡವರ ಪರವಾಗಿ ನಿರಾಶ್ರಿತರ ಪರವಾಗಿ ಅವರು ಸ್ಥಳ ಪರಿಶೀಲನೆ ಮಾಡ್ಲಿಕ್ಕೆ ಹೋದಾಗ ಈ ರೀತಿ ರಾಜಕೀಯ ದುರುದ್ದೇಶದಿಂದ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಯಾವ ನಾಗರಿಕರು ಮಾಡೋದಲ್ಲ, ಅನಾಗರಿಕ ವರ್ತನೆ ಇದು ಅಂತೇಳಿ ನಾವೆಲ್ಲ ಈಗಾಗಲೇ ಖಂಡಿಸಿದ್ದೇವೆ. ಅಲ್ಲೆಲ್ಲೋ ಊರಲ್ಲಿ 50 ಜನ ಇರಬಹುದು. ಸಿದ್ದರಾಮಯ್ಯನ ತಂಟೆಗೆ ಬಂದ್ರೆ ರಾಜ್ಯವೇ ಉರಿದು ಹೋಗಲಿದೆ. ಹೀಗೆ ಮುಂದುವರೆದರೆ ಬಿಜೆಪಿಯವರು ಕಾರ್ಯಕ್ರಮ ಮಾಡಲು ಕೂಡ ಬಿಡೋದಿಲ್ಲ, ಕಾನೂನನ್ನು ಕೈಗೆತ್ತಿಕೊಳ್ಳಬಾರದು ಎಂದು ಸುಮ್ಮನಿದ್ದೇವೆ. ಈ ಘಟನೆಯನ್ನು ನಾವೆಲ್ಲ ಖಂಡಿಸುತ್ತೇವೆ ಎಂದರು. ಬಿಜೆಪಿಯಲ್ಲಿ ನಾಯಿ ಕೊಡೆಗಳಂತೆ ಹುಟ್ಟಿಕೊಂಡಿರುವ ಸಂಘಟನೆಗಳು ಕಾನೂನು ಕೈಗೆತ್ತಿಕೊಂಡ್ರೆ ಪರಿಣಾಮ ನೆಟ್ಟಗಿರಲ್ಲ. ಮಡಿಕೇರಿಯಲ್ಲಿ ಸಿದ್ದರಾಮಯ್ಯನವರು 26ರಂದು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀವಿ. ಭದ್ರತಾ ಲೋಪದ ಬಗ್ಗೆ ಸರ್ಕಾರನೇ ಒಪ್ಪಿಕೊಂಡಿದೆ. ಮೊದಲೇ ಭದ್ರತೆ ಯಾಕೆ ಕೊಡಬಾರದಿತ್ತು? ಟೂರ್ ಹೋಗೋ ವಿಚಾರ ಮೊದಲೇ ಮಾಹಿತಿ ನೀಡಿರುತ್ತಾರೆ. ಮಾಹಿತಿ ಕೊಟ್ಟ ಮೇಲೆ ಪೊಲೀಸರು ಭದ್ರತೆ ನೀಡಬೇಕಿತ್ತು. ಹಾಗಾಗಿ ಭದ್ರತಾ ಲೋಪ ಮತ್ತು ಇಂಟೆಲಿಜೆನ್ಸ್ ಫೇಲ್ ಆಗಿದೆ. ಇಲ್ಲ ಅಂದ್ರೆ ಉದ್ದೇಶ ಪೂರ್ವಕವಾಗಿ ಸರ್ಕಾರ ಮಾಡಿಸಿದ್ಯಾ ಗೊತ್ತಿಲ್ಲ. ಯಾರೇ ವಿರೋಧ ಪಕ್ಷದವರು ಬಂದರೂ ಸರ್ಕಾರ ಭದ್ರತೆ ಒದಗಿಸುವುದು ಆದ್ಯ ಕರ್ತವ್ಯ ಎಂದು ಕೆಎನ್ ರಾಜಣ್ಣ ಹೇಳಿದರು. ಇದೇನಾದ್ರೂ ಕೂಡ ಅಲ್ಲೆಲ್ಲೋ ಒಂದು ಊರಲ್ಲಿ ತಿತ್ತುಮತಿ ಊರಲ್ಲಿ ಅವ್ರು 50 ಜನ ಇರ್ಬೋದು. ನಾವು ಸಿದ್ದರಾಮಯ್ಯನವ್ರ ತಂಟೆಗೆ ಏನಾದರೂ ಬಂದ್ರೆ ಇಡೀ ರಾಜ್ಯದಲ್ಲೇ ಹತ್ಕೊಂಡು ಉಳಿದೋಗ್ತದೆ. ಇವರು ವಿರೋಧ ಪಕ್ಷದವ್ರು ಯಾರು ಕೂಡ ಎಲ್ಲೂ ಏನು ಅವರು ಒಂದು ಯಾವುದೇ ಕಾರ್ಯಕ್ರಮನೂ ಮಾಡಕ್ ಬಿಡೋದಿಲ್ಲ. ನಾವು ಮತ್ತೆ ಯಾವುದೇ ರೀತಿಯಲ್ಲೂ ಕೂಡ ನಾವು ಕಾನೂನನ್ನ ಕೈಗೆತ್ಕೊಳಕ್ ಹೋಗಬಾರ್ದು ಅನ್ನೋ ದೃಷ್ಟಿಗೋಸ್ಕರ ನಾವು ಅದನ್ನ ಘಟನೆಯನ್ನ ಖಂಡಿಸಿದ್ದೇವೆ. ಮತ್ತೆ ಏನಾದ್ರೂ ಕೂಡ ಈ ಬಗ್ಗೆ ಈ ಒಂದು ಯಾವ್ಯಾವ ಇದಾವಲ್ಲ ಬಿಜೆಪಿ ಪಾರ್ಟಿನಲ್ಲಿ ಎಲ್ಲ ಹೊಸ ಉಟ್ಕೊಂಡ್ಬಿಟ್ಟವೆ, ಅಲ್ಲೊಂದು ಇಲ್ಲೊಂದು ನಾಯ್ಕುಡೆಗಳು, ಅವೇನಾದ್ರೂ ಅಲ್ಲಿ ಇಲ್ಲಿ ಈ ರೀತಿ ಕಾನೂನನ್ನ ಕೈಗೆತ್ಕೊಳ್ಳುವಂತ ಕೆಲಸ ಮಾಡಿದ್ರೆ ಅದು ಮುಂದೆ ಪರಿಸ್ಥಿತಿ ಸರಿ ಇರೋದಿಲ್ಲ, ನೆಟ್ಗಿರೋದಿಲ್ಲ ಅಂತಕ್ಕಂಥದ್ದು. ಈಗಾಗಲೇ ಸಿದ್ದರಾಮಯ್ಯವರು ಕೂಡ 26ನೇ ತಾರೀಕು ಮಡಿಕೇರಿನಲ್ಲಿ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿದರೆ ನಾವು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಕ್ಕಂಥದ್ದು ಯೋಚನೆ ಮಾಡ್ತಾ ಇದ್ದೀವಿ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್, ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.